ಮಾದಕ ದ್ರವ್ಯ ಸಾಗಾಣಿಕೆ ಆರೋಪದಲ್ಲಿ ಬಂಧಿತನಾಗಿರುವ ಡ್ಯಾನ್ಸರ್ ಕಿಶೋರ್ ಶೆಟ್ಟಿಯ ಸ್ನೇಹಿತೆಯೋರ್ವಳನ್ನು ಬಂಧಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ವಿಕಾಸ್ ಕುಮಾರ್ ಹೇಳಿದರು. ಮಂಗಳೂರಿನ ಕಮಿಷನರ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೋಮವಾರ ಕಿಶೋರ್ ಶೆಟ್ಟಿ ಸ್ನೇಹಿತೆಯನ್ನ ಬಂಧಿಸಲಾಗಿದ್ದು, ಆ ವೇಳೆ ಈಕೆ ಮಾತನಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಕೆಯ ವೈದ್ಯಕೀಯ ಪರೀಕ್ಷೆಯ ವೇಳೆಗೆ ಡ್ರಗ್ಸ್ ಸೇವಿಸಿರುವುದು ಖಚಿತವಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಡ್ಯಾನ್ಸರ್ ಕಿಶೋರ್ನ ಕೋವಿಡ್ ವರದಿ ನೆಗೆಟಿವ್ ಬಂದಿದ್ದು, ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈತ ನೀಡಿದ ಮಾಹಿತಿ ಆಧಾರದಲ್ಲಿ ತನಿಖೆಯಾಗ್ತಾ ಇದೆ. ಇನ್ನು ಹಲವು ಸೆಲೆಬ್ರಿಟಿಗಳು ಪ್ರಕರಣದಲ್ಲಿ ಭಾಗಿಯಾಗಿರುವ ವಿಚಾರದ ಬಗ್ಗೆ ಮೂಲಗಳ ಮಾಹಿತಿ ಇದೆ. ತನಿಖೆ ನಡೆಸಿ ಮುಂದಿನ ಹಂತಕ್ಕೆ ಹೋಗುತ್ತೇವೆ. ಈಗಾಗಲೇ ತನಿಖೆಗಾಗಿ 3 ತಂಡಗಳ ರಚನೆಯಾಗಿದೆ ಎಂದರು. ನಾವು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದೇವೆ. ಈಗ ಟೆಸ್ಟ್ ರಿಸಲ್ಟ್ ನಮಗೆ ಪಾಸಿಟಿವ್ ಬಂದಿದೆ. ಅದರಲ್ಲಿ ಫಾರ್ ಯೂಸ್ ಕನ್ಸಂಪ್ಷನ್. ಸೊ ಆ ಸಂದರ್ಭದಲ್ಲಿ ನಾವು ಈಗ ಇವತ್ತು ಎಸ್ಟರ್ಡೇ ನಿನ್ನೆ ಅವರು ಆ ಸ್ಟೇಟ್ನಲ್ಲಿ ಇರಲಿಲ್ಲ. ಬಿಕಾಸ್ ಆಫ್ ದ ಡೋಸ್ ಹಿ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ಟಾಕ್ ಪ್ರಾಪರ್ಲಿ. ಇವತ್ತು ನಾವು ಅವ್ರದ್ದು ಸ್ಟೇಟ್ಮೆಂಟ್ ನಾವು ಮುಂದಿನ ಕ್ರಮ ತಗೊಳ್ತೇವೆ. ದಟ್ ಈಗ ಅವ್ರದ್ದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಾವು ಕೊಡುತ್ತೇವೆ. ಈಗ ಅವರ ಸ್ಟೇಟ್ಮೆಂಟ್ ಪ್ರಕಾರ ಯಾರ್ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಆ ಪ್ರಕಾರ ನಾವು ಇವರಿಗೆ ಕರೆದಿದ್ದೀವಿ. ಅದರಲ್ಲಿ ನಮಗೆ ಇದು ಗೊತ್ತಾಯಿತು. ಈಗ ಇವ್ರದ್ದು ಸ್ಟೇಟ್ಮೆಂಟ್ ಆದಮೇಲೆ ವಿ ವಿಲ್ ನೋ ಮೆನಿ ಮೋರ್ ಥಿಂಗ್ಸ್.